ಬಾರಿಮಲ್ಲ ಓಟು ಗೆಲ್ತದೆ ನಮ್ಮ ಊರುದು ನಮ್ಮ ಜಿಲ್ಲೆಗೆ ಪುದರ್ಗೊಂಡಾಯ್ತು ಅದಕ್ಕೆ ನಮಂಚಿನ ದೇವರ ಎದುರು ಪ್ರಾರ್ಥನೆ ಮಾಡ್ತೀನಿ ಅಂದ್ರೆ ಕೋಟಿ ನಾಮ ಜಪ ಪಂಚಾಕ್ಷ ಒಂದು ಯಾಗದ ಪೊಟ್ಟರು ನಮ್ಮ ಏರ್ಲ ಮಾನವೀರಾಯನಂತ ಎಕ್ಸ್ಪೆಕ್ಟ್ ಬಂದಿದ್ದಾರೆ ನಮ್ಮ ಶಿವದೇವರ ಮೈಮೆ ಇಂಚಿನ ಬಂದಂದ 4 ದಿನಟು ಬರ್ತಿಯಾಪನ 3 ದಿನಟು ಇಲ್ಲಿ 1 ಕೋಟಿಲ 6 ಲಕ್ಷ ಜಪ ಆತಂದ್ರೆ ಬಂದಂದ ಅವು ಆರ್ನ ಮೈಮೆ ಅಂತಂದ್ರೆ ನಮ್ಮದಾರ ಸಾಧ್ಯ ಪೂರ್ತಿ ಇತ್ತು ನಾನು ವರುಣ ದೇವರನ್ನ ಅರ್ಪಟದ ನಡುಟ್ಲ ಅರ್ನ ಶಕ್ತಿ ಎಂಜಿನ ಅಂದ್ರೆ ಜನಗಳಿಗೆ ಗೊತ್ತಾಗ್ತದೆ ಇನ್ನು ಮೂಡಪ್ಪ ಸೇವಾದಪ್ಪಗೆ ನಮ್ಮ ನಿರೀಕ್ಷೆ ಮಾಡ್ತೀನಿ 300-400 ಜನ ಅವನ 1000 ಗಟ್ಟಲೆ ಜನ ಬರ್ತದೆ ಮೂಡಪ್ಪ ನಾಗಣಪತಿ ದೇವರ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಬರ್ತರು ನಮ್ಮ MLC ನಮ್ಮ ಕಿಶೋರನಿಗೆ ಬೈದೇರಿಂದ ಅರೆಗೆ 5 ದೇವರಿಗೆ ಇತ್ತದ ಕೊಡ್ತೇವೆ ಇನ್ನು ಕತ್ತಲದ ಕೊಡ್ತಾರಲ್ಲ ಎಲ್ಲ ಕಾಲ ಶಬರಿಮಲೆಗೆ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದ ಉಪಹಾರ ಇತ್ತನಲ್ಲ ಇನ್ನು ಬರ್ತದೆ ನಮ್ಮ ದೇವರನ್ನ ದರ್ಶನ ಮಾಡಿಕೊಡು ಬಂದ ಈರಿ ಆಯ್ತು ಎದುರುದಿಕ್ಕೆ ದೇವರ ಉಡ ಇತ್ತನಲ್ಲ ಅವ್ರನ್ನ ಆಶೀರ್ವಾದ ಸದಾ ಅರೆಗೆ ಈ ಕೊಡ್ಸಿ ಪ್ರಸಾದ ಅರೆಗೆ ಕೊಂಡು ಇನ್ನು ಸಾಲು ಮಾಡುವಂದ್ರೆ ಮಾತೇರ ಬರೋದಕ್ಕೆ
ಸೋಮನಾಥೇಶ್ವರ ದೇವಸ್ಥಾನ, ಸೋಮೇಶ್ವರ, ಶಿವಪಂಚಾಕ್ಷರಿ ಕೋಟಿ ನಾಮ ಜಪಯಜ್ಞ ಇಲ್ಲಿಯ ಎಲ್ಲ ಪ್ರಮುಖರ ಒಂದು ಇಚ್ಛೆಯಂತೆ, ದೇವರ ಇಚ್ಛೆಯಂತೆ ಇದು ಈಡೇರಿದೆ. ಈ ದೇವಸ್ಥಾನ ತುಳುನಾಡಿನಲ್ಲಿ ಎಲ್ಲೂ ಕೂಡ ಈ ಕೋಟಿ ಶಿವ ಪಂಚಾಕ್ಷರಿ ಜಪಯಜ್ಞ ಆಗಲಿಲ್ಲ. ನಮ್ಮೆಲ್ಲರ ಸೌಭಾಗ್ಯ ನೀಲೇಶ್ವರ ಪದ್ಮನಾಭ ತಂತ್ರಿಯವರ ಒಂದು ಮಾರ್ಗದರ್ಶನದಲ್ಲಿ, ಆಶೀರ್ವಾದದಲ್ಲಿ, ಶಿವನ ಈ ಪುಣ್ಯಕ್ಷೇತ್ರದಲ್ಲಿ ತಾಯಿ ರಾಜರಾಜೇಶ್ವರಿ, ಅದೇ ರೀತಿ ಮಹಾಗಣಪತಿ ದೇವರ ಪದತಲದಲ್ಲಿ ಶಿವನಾಮ ಜಪಯಜ್ಞ 1 ಕೋಟಿಗಿಂತಲೂ ಮೀರಿ 3 ದಿವಸದಲ್ಲಿ ಆಗಿದೆ. ಭಕ್ತಾದಿಗಳು ಸಹಸ್ರ ಸಂಖ್ಯೆಯಲ್ಲಿ ಬಂದು ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ. ಲೋಕ ಸಮಸ್ತ ಸುಖಿನೋ ಭವಂತು ಎನ್ನುವಂತಹ ಹಿಂದೂ ಸಮಾಜದ ಈ ಇಚ್ಛೆಯಂತೆ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಎಲ್ಲರಿಗೆ ಸುಖವಾಗಲಿ, ಸರ್ವೇ ಭವಂತು ಸುಖಿನಃ. ನಮಗೆ ಒಬ್ಬೊಬ್ಬರಿಗೆ ಮಾತ್ರ ನಾವು ಸ್ವಾರ್ಥದಲ್ಲಿ ಕೇಳ್ತಿಲ್ಲ, ಇಡೀ ಸಮಾಜಕ್ಕೆ, ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಒಳ್ಳೆಯದಾಗಲಿ ಅನ್ನೋಂಥ ಧ್ಯೇಯದಲ್ಲಿ, ಆ ನಿಷ್ಠೆಯಲ್ಲಿ ನಾವು ಬದುಕಿದವರು. ಅದಕ್ಕೋಸ್ಕರ ಈ ಕೋಟಿ ನಾಮ ಜಪಯಜ್ಞದಲ್ಲಿ ಇಡೀ ಜಗತ್ತಿಗೆ ಒಳಿತಾಗಲಿ, ಎಲ್ಲರೂ ಬಾಂಧವ್ಯದಲ್ಲಿ ಬದುಕುವಂತಾಗಲಿ, ಜಗತ್ತಿಗೆ ಬರುವಂಥ ಎಲ್ಲ ರೋಗ ರುಜಿನ ದೂರ ಆಗಲಿ, ಈ ಭಾಗದ ಜನರ ಈ ಅಪೇಕ್ಷೆಯಂತೆ ಇಡೀ ಸಮಾಜದಲ್ಲಿ ಒಗ್ಗಟ್ಟಿನಿಂದ ಬದುಕಂತಾಗಲಿ. ಅದರ ಜೊತೆಗೆ ಮನುಷ್ಯ 3 ದಿವಸದ ಜೀವನ, ಆ ಜೀವನದಲ್ಲಿ ಅವರ ಇಚ್ಛೆ ಫಲ ಬೀಳ್ತದೆ. ಕೆಲವು ಸಲ ಮನುಷ್ಯ ದಾರಿ ತಪ್ಪುವುದು ಉಂಟು. ಶಿವನ ಆಶೀರ್ವಾದದಲ್ಲಿ ಯಾರೂ ಕೂಡ ದಾರಿ ತಪ್ಪದೆ ಸರಿಯಾದ ದಾರಿಯಲ್ಲಿ ನಡೆಯುವಂತಾಗಲಿ, ಆ ಮುಖಾಂತರ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಅನಿಷ್ಟಗಳು ದೂರ ಆಗಿ ಕಟ್ಟಕಡೆಯ ವ್ಯಕ್ತಿಯ, ಪಾಪದ ವ್ಯಕ್ತಿಗೆ ಒಂದು ಸಮಾಜದಲ್ಲಿ ಒಂದು ಮನ್ನಣೆ ಸಿಗಲಿ. ಇವರೆಲ್ಲರೂ ಮಾಡಿದಂಥ ಸೇವೆ ಎಲ್ಲರನ್ನ ಒಗ್ಗಟ್ಟಾಗಿ ಬದುಕುವಂತೆ ಮಾಡಲಿ ಅನ್ನುವಂಥ ಪ್ರಾರ್ಥನೆಯೊಂದಿಗೆ ಇವತ್ತು ನನಗೆ ಭಾಗವಹಿಸಲಿಕ್ಕೆ ತುಂಬ ಅವಕಾಶ ಸಿಕ್ಕಿದೆ. ಎಲ್ಲ ಸಂತೋಷನೇ ಇರ್ಬೋದು, ರವಿಯನ್ನೇ ಇರ್ಬೋದು, ಎಲ್ಲರೂ ಸೇರಿಕೊಂಡು ನನ್ನನ್ನು ತುಂಬ ಪ್ರೀತಿಯಲ್ಲಿ ಕರೆದಿದ್ದಾರೆ. ಬರುವಾಗ ತಡಾದರೂ ಕೂಡ ದೇವರ ಆಶೀರ್ವಾದ ಸಿಕ್ಕಿತು. ಇನ್ನು ಮುಂದಕ್ಕೂ ಕೂಡ ಸಮಾಜದಲ್ಲಿ ನಾನೊಬ್ಬ ವಿಧಾನ ಪರಿಷತ್ತಿನ ಶಾಸಕನಾಗಿ ಸಮಾಜದಲ್ಲಿ ಒಳ್ಳೆತನ ಮಾಡುವಂಥ, ಒಳ್ಳೆಯ ಕೆಲಸವನ್ನು ಮಾಡುವಂಥ ಆ ಸೌಭಾಗ್ಯವನ್ನು ಭಗವಂತ ಕರುಣಿಸಲಿ. ಎಲ್ಲೂ ಕೂಡ ಈ ಶಕ್ತಿಯನ್ನು ದೇವರು ಕೊಟ್ಟಿದ್ದಾರೆ. ಶಾಸಕನಾಗುವ ಹಿರಿಯರ ಆಶೀರ್ವಾದದಲ್ಲಿ ಆಗಿದ್ದೇನೆ. ಮುಂದಕ್ಕೆ ಪ್ರತಿ ಹೆಜ್ಜೆಗೂ ಆ ಭಗವಂತ ಸಮಾಜದ ಸೇವೆ ಮಾಡೋ ಶಕ್ತಿಯನ್ನು ಕೊಡಲಿ ಅಂತ ಎಲ್ಲರ ಎದುರುಗಡೆ ಪ್ರಾರ್ಥನೆ ಮಾಡ್ತಾ, ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಭಾರತ್ ಮಾತಾ ಕಿ ಜೈ.